Hi guys, welcome back to Bapange vlog. ಒಂದು ಅನೀಶ್ ಗೊತ್ತುಂಡು ರಶ್ವಲ್ ಇನ್ನೊಂಜಿ ಅನೀಶ್ ಒಂಜಿ ಜೋಕ್ ಅನ್ನೊಂದುಲ್ಲೆ ಕನ್ನಡ. ಓಕೆ ಸ್ಟಾರ್ಟ್. ನಾನು ಒಂದು ಜೋಕ್ ಹೇಳ್ತೀನಿ ಆಯ್ತಾ? ಹೇಳು. ಗಂಡ ಮತ್ತೆ ಹೆಂಡತಿ ಇಬ್ರು ಇರ್ತಾರೆ. ಓಕೆ, ಗಂಡ ಮತ್ತೆ ಹೆಂಡತಿ ಇಬ್ರು ಇರ್ತಾರೆ. ಏನೋ ಒಂದು ಪ್ರಾಬ್ಲಮ್ ಆಗಿ ಹೆಂಡತಿ ಗಂಡನ ಮನೆಗೆ ಹೋಗ್ತಾಳೆ. ಓಕೆ, ಹೆಂಡತಿ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋಗಿ ಇವನು ಬೇಜಾರಲ್ಲಿ ಇರ್ತಾನೆ. ಡೈಲಿ ಕಾಲ್ ಮಾಡ್ತಾ ಇರ್ತಾನೆ ಮನೆಗೆ. ಯಾರು ಫೋನ್ ಎತ್ತಲ್ಲ. ಮತ್ತೊಂದ್ಸರಿ ಒಂದಿನ ತುಂಬ ದಿನ ಆದ್ಮೇಲೆ ಹೇಳ್ತಾಳೆ, ಫೋನ್ ಎತ್ಬಿಟ್ಟು ಹೇಳ್ತಾಳೆ, ನಾನು ಬರಲ್ಲ, ಮನೆಗೆ ಬರಲ್ಲ ಅಂತ ಹೇಳ್ತಾಳೆ. ಗಂಡ ಓಕೆ, ಹಾಗೆ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಫೋನ್ ಮಾಡ್ತಾ ಇರ್ತಾನೆ. ಒಂದಿನ ಫೋನ್ ಮಾಡಿ, ಯಾವಾಗಲೂ ಇದು ಫೋನ್ ನೋಡ್ತಾ ಇರೋದು ಅವ್ರ ಅಪ್ಪ ನೋಡ್ತಾ ಇರ್ತಾರೆ, ಹೆಂಡ್ತಿದ್ದು ಅಪ್ಪ ನೋಡ್ತಾ ಇರ್ತಾರೆ ಫೋನ್. ಏನು ಯಾವಾಗ ನೋಡ್ರೆ ಫೋನ್ ಮಾಡ್ತಿರ್ತಾರಲ್ಲ ಅಂತ. ಒಂದಿನ ಇವನಿಗೆ ಸಿಟ್ಟು ಬಂದು ಅವ್ರು ಫೋನ್ ಎತ್ಬಿಟ್ಟು ಅವಳಿಗೆ ಕೊಡಿ, ನಿನಗೆ ಎಷ್ಟು ಸತಿ ಹೇಳೋದು ನಾನು, ಅವಳು ಬರಲ್ಲ ಫೋನ್ ಮಾಡಬೇಡ ಇನ್ಮೇಲೆ, ಅವಳು ನಿನ್ನ ಕಳಿಸೋದೇ ಇಲ್ಲ ಮನೆಗೆ ಅಂತ ಹೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ಮಾವ ನಾನು ಯಾಕೆ ಕಾಲ್ ಮಾಡಿದೆ ಅಂತ ಗೊತ್ತಾ ನಿಮಗೆ ಅಂತಾನೆ. ಆವಾಗ ಮಾವ ಹೇಳ್ತಾನೆ, ಏನಕ್ಕೆ? ಅವಳು ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ, ಅವಳು ಬರಲ್ಲ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನನ್ನ ಹೆಂಡತಿ ಮನೆಗೆ ಬರಲ್ಲ ಅಂತ ಕೇಳೋಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ, ಅದಕ್ಕೆ ನಾನು ಯಾವಾಗ್ಲೂ ಕಾಲ್ ಮಾಡ್ತಾ ಇರ್ತೀನಿ. ಹೇಗಿದೆ?